ಇದೀಗ ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರುವ ಸಿನಿಮಾ ಅಂದರೆ ಅದು ಒನ್ ಅಂಡ್ ಓನ್ಲಿ KGF ಚಾಪ್ಟರ್ 2. ಪ್ರಶಾಂತ್ ನೀಲ್ ನಿರ್ದೇಶನದ ರಾಕಿ ಬೈ ಯಶ್ ಅಭಿನಯದ ಈ ಸಿನಿಮಾ ಪ್ರಪಂಚದಾದ್ಯಂತ ಪಂಚ ಭಾಷೆಯಲ್ಲಿ ತೆರೆ ಕಾಣಲಿದೆ. ಹೀಗಿರುವಾಗ ರಾಜ್ಯ ದೇಶಗಳ ಮೂಲೆ ಮೂಲೆಯಲ್ಲೂ ಈ ಚಿತ್ರಕ್ಕೆ ಭರ್ಜರಿಯಾದಂತಹ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲಾ ಕಡೆ ಈ ಚಿತ್ರದ ಟಿಕೆಟ್ಗಳು ಈಗಾಗಲೇ ಸೋಲ್ಡ್ ಔಟ್ ಆಗ್ತಾ ಇದೆ. ಈ ಪೈಕಿ ಭುವನೇಶ್ವರದಲ್ಲಿ KGF ಚಾಪ್ಟರ್ 2 ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೋಡೋದಾದ್ರೆ, ಇಲ್ಲಿ 2 ಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಒಂದು ಹಿಂದಿ, ಮತ್ತೊಂದು ತೆಲುಗು ಭಾಷೆಯಲ್ಲಿ. ಅದ್ಯಾಕೋ ಉತ್ತರ ಭಾರತದಲ್ಲಿ ತೆಲುಗು ವರ್ಷನ್ನಲ್ಲೂ ಕೂಡ ರಿಲೀಸ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ತೆಲುಗು ಬದಲು ನಮ್ಮ ಕನ್ನಡದಲ್ಲಿ, ಮೂಲ ಭಾಷೆ ಕನ್ನಡದಲ್ಲಿ ರಿಲೀಸ್ ಮಾಡ್ಬೋದಿತ್ತು, ಆದರೆ ಅವರು ಮಾಡ್ತಾ ಇಲ್ಲ. ಬದಲಾಗಿ ಹಿಂದಿಯ ಜೊತೆಗೆ ತೆಲುಗು ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಈ ಹಿಂದಿನ ವಿಡಿಯೋದ ನಾವು ಹೇಳಿದಂತೆ ಕೋಲ್ಕತ್ತಾದಲ್ಲೂ ಕೂಡ ಇದೇ ಪ್ರಸಂಗ ಎದುರಾಗಿದೆ. ಒಡಿಸ್ಸಾ ರಾಜ್ಯದ ಭುವನೇಶ್ವರ, ಎಲ್ಲಿಯ ಕರ್ನಾಟಕ, ಎಲ್ಲಿಯ ಒರಿಸ್ಸಾ. ಈ ಒರಿಸ್ಸಾ ರಾಜ್ಯದ ಅಧಿಕೃತ ಭಾಷೆ ಒಡಿಯಾ. ಇಲ್ಲಿಯ ಜನಗಳು ಒಡಿಯಾ ಭಾಷೆ ಮಾತಾಡ್ತಾರೆ. ಆದರೆ ಈ KGF ಸಿನಿಮಾ ಒಡಿಯಾ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಹೀಗಾಗಿ ಈ ರಾಜ್ಯದಲ್ಲಿ ಹಿಂದಿ ಅವತರಣಿಕೆಯ KGF ತೆರೆ ಕಾಣ್ತಾ ಇದೆ. ಯಾವ ಮಟ್ಟಕ್ಕೆ ಈ ಸಿನಿಮಾಗೆ ಪ್ರತಿಕ್ರಿಯೆ ಒಡಿಸ್ಸಾ ರಾಜ್ಯದ ರಾಜಧಾನಿ ಭುವನೇಶ್ವರದಲ್ಲಿ ಸಿಗ್ತಾ ಇದೆ ಅಂತ ನೀವು ನೋಡಿದ್ರೆ ಪ್ರತಿಯೊಬ್ಬರು ಅಚ್ಚರಿ ಪಡ್ತೀರಾ. ಯಾಕಂದ್ರೆ ನೋಡಿ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ಅಂತ. ಆಲ್ಮೋಸ್ಟ್ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿದೆ. ಎಲ್ಲ ಪ್ರದರ್ಶನಗಳು, ಬೆರಳೆಣಿಕೆಯ ಪ್ರದರ್ಶನಗಳಷ್ಟೇ ಒಂದಿಷ್ಟು ಸೀಟುಗಳು ಖಾಲಿ ಇದೆ. ಈ ಒಡಿಸ್ಸಾದ ಚಿತ್ರಮಂದಿರಗಳತ್ತ ನಾವು ಗಮನ ಹರಿಸಿದ್ರೆ ಇಲ್ಲಿ ಮೊಟ್ಟ ಮೊದಲ ಪ್ರದರ್ಶನ ಕಾಣುವುದು ಮಧ್ಯರಾತ್ರಿ 2:50ಕ್ಕೆ. ಅದು ಮಹಾರಾಜ ಅನ್ನೋ ಒಂದು ಚಿತ್ರಮಂದಿರದಲ್ಲಿ ಇದೆ. ಭುವನೇಶ್ವರದಲ್ಲಿರುವಂತಹ ಮಹಾರಾಜ ಅನ್ನೋ ಚಿತ್ರಮಂದಿರ ಇದೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ನೀವೇ ಪರದೆ ಮೇಲೆ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಈ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ನಮ್ಮ ರಾಕಿ ಬಾಯ್ ಅಭಿನಯದ KGF ಸಿನಿಮಾ ತೆರೆ ಕಾಣಲಿದೆ. ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. 2:50ಕ್ಕೆ, ಮಧ್ಯರಾತ್ರಿ 2:50ಕ್ಕೆ ಮೊದಲ ಪ್ರದರ್ಶನವನ್ನು ಆರಂಭವಾಗುತ್ತೆ. 2:30, 6 ಗಂಟೆ, 9:15, 12:30, 3:45, 7 ಗಂಟೆ, ಹಾಗೆ ರಾತ್ರಿ 10:15 ಇದು ಮೊದಲ ದಿನದ ಪ್ರದರ್ಶನ. ಮೊದಲ ಈ 7 ಪ್ರದರ್ಶನ ಕೂಡ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಇನ್ನು 2ನೇ ದಿನ ಶುಕ್ರವಾರದ ನಾವು ಪ್ರದರ್ಶನವನ್ನು ನಾವು ನೋಡೋದಾದ್ರೆ ಇದು ಕೂಡ ಅಷ್ಟೇ, 7ಕ್ಕೆ 7 ಪ್ರದರ್ಶನ ಕೂಡ ಸೋಲ್ಡ್ ಔಟ್. ಇನ್ನು ಶನಿವಾರದ ಪ್ರದರ್ಶನವನ್ನು ನಾವು ನೋಡೋಣ. ಶನಿವಾರ 7 ಪ್ರದರ್ಶನವಿಲ್ಲ ಇಲ್ಲಿ, ಬದಲಾಗಿ 6 ಪ್ರದರ್ಶನ. ಬೆಳಗ್ಗೆ 6 ಗಂಟೆಯ ಒಂದು ಪ್ರದರ್ಶನ, ಹಾಗೆ 9:15 ಪ್ರದರ್ಶನ, 12:30, 3:45, ರಾತ್ರಿ 7 ಗಂಟೆ, ಹಾಗೆ ರಾತ್ರಿ 10:15ಕ್ಕೆ ಇನ್ನೊಂದು ಪ್ರದರ್ಶನ ಇದೆ. ಬೆಳಗ್ಗೆ 6 ಗಂಟೆಯ ಪ್ರದರ್ಶನ ಇದು ಮೊದಲ ದಿನ ಅಲ್ಲ, ಇದು 3ನೇ ದಿನ. ಇದು ಕೂಡ ಅಷ್ಟೇ, ಕೇವಲ 16 ಸೀಟುಗಳಷ್ಟೇ ಖಾಲಿ ಇದೆ. ಅದು ಕೇವಲ ಮುಂಭಾಗದ ಸೀಟ್ಗಳು. ಇನ್ನು 9:15 ಪ್ರದರ್ಶನ ನೋಡೋದಾದರೆ ಇದು ಕೂಡ ಅಷ್ಟೇ, ಕೇವಲ 3 ಸೀಟ್ಗಳಷ್ಟೇ ಖಾಲಿ. ಇನ್ನು ರಾತ್ರಿ 10:15 ಪ್ರದರ್ಶನ ನೋಡೋದಾದರೆ ಇದು ಕೇವಲ 12 ಸೀಟುಗಳಷ್ಟೇ ಖಾಲಿ ಇದೆ. ಅಂದರೆ ಒಟ್ಟು ಶನಿವಾರದಂದು 15 + 16 ಒಟ್ಟು 31 ಸೀಟುಗಳಷ್ಟೇ ಖಾಲಿ. 6 ಪ್ರದರ್ಶನಗಳಲ್ಲಿ ಕೇವಲ 31 ಸೀಟುಗಳಷ್ಟೇ ಖಾಲಿ. ಇದು ಯಾವ ಕ್ಷಣದಲ್ಲಿ ಕೂಡ ಫುಲ್ ಆಗಬಹುದು. ಇನ್ನೊಂದು, ಈ ಭುವನೇಶ್ವರದಲ್ಲಿ ಈಗಾಗಲೇ ನೀವು ಮಹಾರಾಜ ಚಿತ್ರಮಂದಿರ ಯಾವ ರೀತಿ ಪ್ರದರ್ಶನ ಇದೆ ಅಂತ ನೀವು ನೋಡಿದ್ದೀರಾ, ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂತ ನೋಡಿದ್ದೀರಾ. ಕರ್ನಾಟಕಕ್ಕಿಂತಲೂ ಹೆಚ್ಚಿನ ಕ್ರೇಜ್ ಒಡಿಯಾ ಭಾಷೆ ಮಾತನಾಡುವ ಜನರ ಒಡಿಸ್ಸಾ ರಾಜ್ಯದ ಒರಿಸ್ಸಾ ರಾಜ್ಯದ ರಾಜಧಾನಿ ಭುವನೇಶ್ವರದಲ್ಲಿ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ಮಟ್ಟಕ್ಕೆ ಕ್ರೇಜ್ ಇಲ್ಲಿ ಕಾಣ್ಬೋದು ನಾವು. ಇನ್ನು ಹೀಗೆ ಇನ್ನೊಂದು ಚಿತ್ರಮಂದಿರ ಇದೆ ಇಲ್ಲಿ, ಸಿನಿಪೋಲಿಸ್ ಮಲ್ಟಿಪ್ಲೆಕ್ಸ್. ಇದು ಇಲ್ಲಿ 20 ಪ್ರದರ್ಶನವನ್ನು ನಮ್ಮ ಕನ್ನಡದ ಹೆಮ್ಮೆಯ KGF ಚಾಪ್ಟರ್ 2 ಸಿನಿಮಾಗೆ ನೀಡಿದ್ದಾರೆ. ಕೇವಲ ಬೆರಳೆಣಿಕೆಯ ಸೀಟುಗಳು ಬಿಟ್ಟರೆ ಮಿಕ್ಕವೆಲ್ಲ ಸೋಲ್ಡ್ ಔಟ್ ಆಗಿದೆ ಇಲ್ಲಿ. ಇನ್ನು ಐನಾಕ್ಸ್ ಕೂಡ ಅಷ್ಟೇ, ಕೇಸರಿ ಅನ್ನೊಂದು ಚಿತ್ರಮಂದಿರ ಇದೆ. ಇಲ್ಲಿ ಬೆಳಗ್ಗೆ 7 ಗಂಟೆಗೆ ಪ್ರದರ್ಶನ ಆರಂಭವಾಗುತ್ತೆ. ಈ 7 ಗಂಟೆಯ ಪ್ರದರ್ಶನ ಕೂಡ ಸೋಲ್ಡ್ ಔಟ್. 10 ಗಂಟೆ ಪ್ರದರ್ಶನ ಇದು ಕೂಡ ಸೋಲ್ಡ್ ಔಟ್. ಇಲ್ಲಿ ಟಿಕೆಟ್ ಇರೋದಾದರೆ ಮಧ್ಯಾಹ್ನದ ಒಂದು ಪ್ರದರ್ಶನ, ನೋಡೋಣ ಅದು ಯಾವ ರೀತಿ ಇದೆ ಅಂತ. ಸೀಟೇ ಇಲ್ಲ ಸ್ವಾಮಿ, ಕೇವಲ ಒಂದೇ ಒಂದು ಸೀಟ್ ಇದೆ ಮುಂಭಾಗದಲ್ಲಿ, ಒಂದೇ ಒಂದು ಸೀಟ್ ಇದೆ. ಇನ್ನೊಂದು ಇದು ಯಾವುದೋ ಒಂದು ಸ್ಟ್ಯೂಟ್ ಅಂತೆ, ಯಾವುದೋ ಹೊಸ ಹೆಸರು ಸ್ಟ್ಯೂಟ್. ಇಲ್ಲಿ ಬೆಳಗ್ಗೆ 9:15ಕ್ಕೆ ಪ್ರದರ್ಶನ ಆರಂಭವಾಗುತ್ತೆ. ಇದು ಕೂಡ ಸೋಲ್ಡ್ ಔಟ್. ಇಲ್ಲಿ 4 ಪ್ರದರ್ಶನಗಳನ್ನು KGF ಚಾಪ್ಟರ್ 2 ಸಿನಿಮಾಗೆ ನೀಡಿದ್ದಾರೆ. ಇನ್ನೊಂದು ಯಾವುದು ಸ್ವಾತಿ ಸಿನಿಫ್ಲೆಕ್ಸ್ ಅಂತ. ಇಲ್ಲಿ ಬೆಳಗ್ಗೆ 5:30ಕ್ಕೆ ಪ್ರದರ್ಶನ ಆರಂಭವಾಗುತ್ತೆ. ಈ 5:30 ಪ್ರದರ್ಶನ ನೋಡೋಣ, ಕೇವಲ 2 ಸೀಟುಗಳು ಖಾಲಿ. ಅದು ಮುಂಭಾಗದಲ್ಲಿ, ಒಂದು ಆ ಮೂಲೆ ಒಂದು ಈ ಮೂಲೆ. ಬೆಳಗ್ಗೆ 5:30 ಪ್ರದರ್ಶನ. ಇನ್ನು ರಾತ್ರಿ 9:45ಕ್ಕೆ ಒಂದು ಪ್ರದರ್ಶನ, ಇದರಲ್ಲಿ ಕೇವಲ 10 ಸೀಟುಗಳಷ್ಟೇ ಖಾಲಿ. ಈ ಸ್ವಾತಿ ಚಿತ್ರಮಂದಿರದಲ್ಲಿ ಒಟ್ಟು 5 ಪ್ರದರ್ಶನ, 5ರಲ್ಲಿ 3 ಸೋಲ್ಡ್ ಔಟ್. ಮೊದಲ ದಿನ ಭರ್ಜರಿಯಾದಂಥ ಪ್ರದರ್ಶನ,
ನಮ್ಮ KGF ಚಾಪ್ಟರ್ 2 ಸಿನಿಮಾಗೆ ಭುವನೇಶ್ವರದಲ್ಲಿ ಸಿಗ್ತಾ ಇದೆ. ಭುವನೇಶ್ವರ ಈಗಾಗಲೇ ಹೇಳಿದಂತೆ ಇದು ಒಡಿಸ್ಸಾ ರಾಜ್ಯದ ರಾಜಧಾನಿ. ಇಲ್ಲಿನ ಭಾಷೆ ಒಡಿಯಾ, ಹಿಂದಿ ಅಲ್ಲ. ಆದರೆ ಒಡಿಯಾ ಭಾಷೆಯಲ್ಲಿ ಈ ಸಿನಿಮಾ ತೆರೆ ಕಾಣದ ಕಾರಣ ಹಿಂದಿ ಭಾಷೆಯಲ್ಲಿ KGF ಚಾಪ್ಟರ್ 2 ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ. ಹಾಗೆ ಮತ್ತೊಂದು ಭಾಷೆ, ಅದು ತೆಲುಗು. ನಮ್ಮ ದಕ್ಷಿಣ ಭಾರತದ ಭಾಷೆ ತೆಲುಗು. ಈ ತೆಲುಗು ವರ್ಷನ್ನ KGF ಕೂಡ ಇಲ್ಲಿ ರಿಲೀಸ್ ಆಗಿದೆ. ಕೇವಲ ಒಂದೇ ಒಂದು ಪ್ರದರ್ಶನ, ಈಗಾಗಲೇ ಹೇಳಿದಂತೆ ಸ್ಟ್ಯೂಟ್ ಅನ್ನೋ ಚಿತ್ರಮಂದಿರದಲ್ಲಿ ಬೆಳಗ್ಗೆ 6 ಗಂಟೆ ಪ್ರದರ್ಶನ. ಈ ತೆಲುಗು ವರ್ಷನ್ನ KGFಗೆ ಯಾವ ರೀತಿ ಪ್ರತಿಕ್ರಿಯೆ ಇದೆ ಅಂತ ನೀವು ನೋಡೋದಾದರೆ, ಒಂದಿಷ್ಟು ಹಿಂಭಾಗದ ಸೀಟುಗಳು ಫುಲ್ಲಾಗಿವೆ, ಡೈಮಂಡ್ ಕ್ಲಾಸ್ನಲ್ಲಿರುವಂತಹ ಮಧ್ಯದ ಸೀಟುಗಳು ಫುಲ್ಲಾಗಿವೆ, ಹಾಗೆ ಗೋಲ್ಡ್ ಕ್ಲಾಸ್ನಲ್ಲಿರುವಂತಹ ಒಂದಿಷ್ಟು ಸೀಟುಗಳು ಫುಲ್ಲಾಗಿವೆ. ಅದು ಬಿಟ್ಟರೆ ಖಾಲಿ ಇದೆ. ಇದರ ಬದಲಿಗೆ ನಮ್ಮ ಕನ್ನಡ ಸಿನಿಮಾವನ್ನೇ ಅಲ್ಲಿ ರಿಲೀಸ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಒಂದಿಷ್ಟು ಮಂದಿಗೆ ಮೂಲ ಭಾಷೆ ಕನ್ನಡದಲ್ಲೇ ಸಿನಿಮಾ ನೋಡಬೇಕು ಅನ್ನೋ ಬಯಕೆ ಇರುತ್ತೆ. ಹಾಗೆ ರಾಕಿ ಬಾಯ್ ಯಶ್ ಅವರು ಕನ್ನಡದಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಅಲ್ಲಿನ ಜನತೆಗೆ ಕೇಳಬೇಕಂತ ಇರುತ್ತೆ. ಅದೇನೇ ಇರಲಿ, ಆದರೆ ಆಗಲಿ ನಮ್ಮ ಪಕ್ಕದ ನೆರೆಯ ಆಂಧ್ರ ಪ್ರದೇಶದ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿದೆ. ಅದೇನೇ ಇರಲಿ, ಅದು ಯಾವ ಭಾಷೆಯಲ್ಲಿ ರಿಲೀಸ್ ಆದ್ರೂ ಹೆಸರು ಮಾತ್ರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅನ್ನೋದೇ ನಮ್ಮ ಹೆಮ್ಮೆ. ರಾಜ್ಯ ಬಿಟ್ಟು ರಾಜ್ಯಪರ ದೇಶಗಳಲ್ಲಿ ಕೂಡ ನಮ್ಮ ಕನ್ನಡದ ಕೀರ್ತಿ ಪತಾಕೆ ಹಾರ್ತಾ ಇದೆ. ಇದು ನಮ್ಮ KGF ಚಿತ್ರದಿಂದಾಗಿ. KGF ಚಿತ್ರದಿಂದ ನಮ್ಮ ಕನ್ನಡ ಚಿತ್ರರಂಗದ ಗತ್ತು ತಾಕತ್ತು ಇಡೀ ಪ್ರಪಂಚಕ್ಕೆನೆ ತಿಳಿಯುವಂತಾಗಿದೆ. ಜಗತ್ತಿನ ಚಿತ್ರರಂಗವೇ ನಮ್ಮ ಚಂದನವನದತ್ತ ತಿರುಗಿ ನೋಡುವಂತೆ ಮಾಡಿದೆ. KGF ಚಿತ್ರಕ್ಕೆ ಒಳ್ಳೆಯದಾಗಲಿ. ಹಾಗೆ ಈ ಸಿನಿಮಾ ಬೆರಳೆಣಿಕೆ ದಿನದಲ್ಲೇ 1000 ಕೋಟಿ ಕಲೆಕ್ಷನ್ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.